ಮಂಗಳೂರಿನ ಬಿಕರ್ಲಕಟ್ಟೆ ಶೈಲೇಶ್ ಎಂಬುವರು ಕಳೆದ 25 ವರ್ಷಗಳಿಂದ ಸೌದಿ ಅರೇಬಿಯಾ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದು ತಾನು ಮಾಡದ ತಪ್ಪಿಗೆ ವಿದೇಶದ ಜೈಲಿನಲ್ಲಿ ಬಂಧಿಯಾಗಿದ್ದಾರೆ. ಶೈಲೇಶ್ ಅವರ ಬಂಧನ ಮುಕ್ತ ಮಾಡಿ ತಾಯ್ನಾಡಿಗೆ ಮರಳುವಂತೆ ಭಾರತ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಜಿತೇಂದ್ರ ಕೊಟ್ಟಾರಿ ಮನವಿ ಮಾಡಿದ್ದಾರೆ. ಇಂದು ಬೆಳಗ್ಗೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಶೈಲೇಶ್ ಅವರು ತನ್ನ ಫೇಸ್ಬುಕ್ನಲ್ಲಿ ದೇಶಪ್ರೇಮದ ಪೋಸ್ಟ್ ಮಾಡಿದ್ರು. ಇದನ್ನ ಫೇಸ್ಬುಕ್ನಿಂದ ತೆಗೆಯುವಂತೆ ಅವರಿಗೆ ಬೆದರಿಕೆ ಬಂದಾಗ ತೆಗೆದು ಹಾಕಿದ್ರು. 2020 ಜನವರಿ 16ರಂದು ಇವರ ಫೇಸ್ಬುಕ್ನಲ್ಲಿ ಶೈಲೇಶ್ ಕುಮಾರ್ ಹೆಸರಲ್ಲಿ ಫೇಕ್ ಐಡಿ ಸೃಷ್ಟಿಯಾಗಿದ್ದು, ಇಸ್ಲಾಂ ವಿರೋಧಿ ಪೋಸ್ಟ್ಗಳು, ಸೌದಿ ದೊರೆಯ ಬಗೆಗಿನ ವಿರುದ್ಧದ ಅನೇಕ ಪೋಸ್ಟ್ ಅಪ್ಲೋಡ್ ಆಗಿದ್ವು. ಸ್ವತಃ ತನ್ನ ಕಂಪನಿಗೆ ಈ ಬಗ್ಗೆ ಮಾಹಿತಿ ನೀಡಿದಾಗ ಕಂಪನಿ ಪೊಲೀಸರಿಗೆ ದೂರು ನೀಡುವಂತೆ ಸೂಚಿಸುತ್ತಾರೆ. 2020ರ ಫೆಬ್ರವರಿ 23ರಂದು ಖುದ್ದು ದೂರು ನೀಡಲು ಪೊಲೀಸ್ ಠಾಣೆಗೆ ತೆರಳಿದಾಗ ಅಲ್ಲಿನ ಪೊಲೀಸರು ಶೈಲೇಶ್ ಕುಮಾರ್ ಅವರನ್ನೇ ಬಂಧಿಸಿದ್ದಾರೆ. ಕುಟುಂಬ ಸದಸ್ಯರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಬಗ್ಗೆ ಸಂಸದ ನಳಿನ್ ಕುಮಾರ್ ಕಟೀಲ್ ಮುಖಾಂತರ ವಿದೇಶಾಂಗ ಇಲಾಖೆಗೆ ಈ ಬಗ್ಗೆ ದೂರು ನೀಡಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರ ಬಿಡುಗಡೆಗೆ ರಾಯಭಾರ ಕಚೇರಿ ಜೊತೆಗೆ ಮಾತುಕತೆ ನಡೆಸಲಾಗಿದೆ. ಇದು ಇಸ್ಲಾಂ ಅಥವಾ ಸೌದಿ ದೊರೆಯ ವಿರುದ್ಧದ ಪ್ರಕರಣ ಆದುದರಿಂದ ಯಾರು ನೇರವಾಗಿ ಮುಂದೆ ಬರಲು ತಯಾರಿಲ್ಲ ಅಂತ ದೂರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶೈಲೇಶ್ ಪತ್ನಿ ಸರಿತಾ, ಶೈಲೇಶ್ ಕೊಟ್ಟಾರಿ ಪುತ್ರಿ ಶ್ರೇಯಸ್ ಇದ್ರು. ಶೈಲೇಶ್ ಕುಮಾರ್ ಕೊಟ್ಟಾರಿ ಇವರ ಬಂಧನ ಕಳೆದ 18 ತಿಂಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಆಗಿದೆ. ಏನು ಅವರ ಫೇಸ್ಬುಕ್ ಐಡಿಯನ್ನು ಫೇಕ್ ಮಾಡಿ ಕೆಲವು ದುಷ್ಕರ್ಮಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯದಿಂದ ಅವರಿವತ್ತು ಸೌದಿ ಅರೇಬಿಯಾದಲ್ಲಿ ಸೆರೆಮನೆ ವಾಸವನ್ನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶೈಲೇಶ್ ಕುಮಾರ್ ಈ ರೀತಿಯ ಕೃತ್ಯವನ್ನು ಮಾಡಲೇ ಇಲ್ಲ. ಆದರೆ ಅವರ ಬಂಧನ ಆದ ನಂತರ ಅವರ ಬಿಡುಗಡೆಗೆ ಏನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇವತ್ತು ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಯ ಮುಖಾಂತರ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಇಂಡಿಯನ್ ಕಾನ್ಸುಲೇಟ್ನ ಮುಖಾಂತರ ಆಗಬೇಕು ಅಂತ ಹೇಳುವಂಥ ವಿಚಾರವನ್ನು ಮನಗಂಡು ಇವತ್ತು ಅವರ ಕುಟುಂಬದವರು ಮತ್ತು ನಾನು ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಪರವಾಗಿ ಆ ಒಂದು ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿರ್ತಕ್ಕಂಥ ಮಾಹಿತಿಯನ್ನು ಇಡೀ ಭಾರತ ಸರ್ಕಾರಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಶೈಲೇಶ್ ಕುಮಾರನ್ನು ಕಾನೂನು ಮುಖಾಂತರ ರಕ್ಷಣೆ ಮಾಡಿ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಯನ್ನು ಇಡೀ ಕುಟುಂಬದ ಪರವಾಗಿ ಮಾಡ್ತಾ ಇದ್ದೇನೆ. ನನ್ನ ಗಂಡನೇ ಅರೆಸ್ಟ್ ಆಗಿ 1 ವರ್ಷ 8 ತಿಂಗಳಾಯಿತು. ಯಾವುದೇ ಅವರು ಎಂಥ ಗೊತ್ತಿಲ್ಲ. ಅವ್ರ ಫೋನ್ ಸಹ ಸರಿಯಾಗಿ ಕೊಡೋದಿಲ್ಲ. ಇಲ್ಲಿ ಮಾತಾಡಿದ 2 ನಿಮಿಷ ಕೊಡ್ತಾರೆ ಅಷ್ಟೇ, ಮತ್ತು ಏನಿಲ್ಲ. ನಮಗೆ ಆದಷ್ಟು ಬೇಗ ಒಂದು ಬಂಧನದಿಂದ ಬಿಡುಗಡೆ ಮಾಡಬೇಕಂತ ನ್ಯಾಯ ಒದಗಿಸಿ ಕೊಡಬೇಕಂತ ಕೇಳ್ತೇನೆ. 1 ವರ್ಷ 8 ತಿಂಗಳಾಯಿತು. ಸಂಪರ್ಕ ಮಾಡ್ತಾರೆ, 1 2 ನಿಮಿಷ 3 ನಿಮಿಷ ಕೊಡ್ತಾರೆ.